ಅಂದು ರಾತ್ರಿ ನಡೆದಿದ್ದು ಮಾಮೂಲಿ ದಾಳಿಯಲ್ಲ. 8 ಜನ ಪೊಲೀಸರ ರಕ್ತ ಹರಿದಿತ್ತು. ಸ್ವತಃ ಪೊಲೀಸರನ್ನೇ ಬೆನ್ನಟ್ಟಿ ಬೇಟೆಯಾಡಿದ ಆ ಕ್ರೂರ ಕಿರಾತಕ ಡಾನ್ನ ಕೆಂಗಡಿಸುವ ಕಥೆ ಇಲ್ಲಿದೆ. ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನು ನಡುಗಿಸಿದ್ದ ಅಂದರೆ ನೀವು ನಂಬಲೇಬೇಕು. ಕಾನೂನಿಗಿಂತ ನಾನೇ ದೊಡ್ಡವನೆಂದು ಮೆರೆದ ಈ ಡಾನ್ ಅಂತ್ಯ ಹೇಗಾಯಿತು ಗೊತ್ತಾ? ದೇವಾಲಯದಲ್ಲಿ ಸಿಕ್ಕಿಬಿದ್ದವನು ದಾರಿಯಲ್ಲಿ ಹೆಣವಾಗಿದ್ದು ಹೇಗೆ? ಅದು ಆಕಸ್ಮಿಕವೋ ಅಥವಾ ಅಪಘಾತವೋ ಅಥವಾ ಸ್ಕೆಚ್ ಹಾಕಿದ ಒಂದು ಎನ್ಕೌಂಟರೋ? ಇಡೀ ದೇಶವೇ ಬೆಚ್ಚಿ ಬೀಳಿಸಿದ ಆ ರೋಚಕ ಘಟನೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ನಿಯತ್ತಾಗಿ 500 ರೂಪಾಯಿ ದುಡಿಯಬೇಕೆಂದರೆ ಕನಿಷ್ಠ ಪಕ್ಷ 10 ಗಂಟೆ ಕಾಲ ಕೆಲಸ ಮಾಡಲೇಬೇಕು. ಅಂಥದ್ರಲ್ಲಿ ಕೇವಲ 10 ವರ್ಷದಲ್ಲಿ 10,000 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಎಂದರೆ ನೀವೇ ಯೋಚನೆ ಮಾಡಿ ಇವನ ಹಿಡಿದಿದ್ದ ದಾರಿ ಯಾವುದು ಅಂತ. ಕೇವಲ 10 ವರ್ಷಗಳ ಹಿಂದೆ ಒಬ್ಬ ಬಡ ರೈತನ ಮಗ ಹಳ್ಳಿಯಿಂದ ಮಹಾನಗರಕ್ಕೆ ಬರುತ್ತಾನೆ. ಇಲ್ಲಿ ಬಂದಿದ್ದು IAS ಆಫೀಸರ್ ಆಗಬೇಕೆನ್ನುವ ಮಹದಾಸೆಯೊಂದಿಗೆ. ಆದರೆ ಕೊನೆಗೆ ಆಗಿದ್ದು ಒಬ್ಬ ಪಕ್ಕಾ ರೌಡಿ. ಇವನ ತಂದೆ ಕೇವಲ 2 ಎಕರೆ ಜಮೀನಲ್ಲಿ ತನ್ನ ಸಂಸಾರವನ್ನ ನಡೆಸುತ್ತಿದ್ದ. ಮಗ ಓದಲಿ ಅಂತ ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ಸಿಟಿಗೆ ಕಳಿಸುತ್ತಾನೆ. ಮಗ ಕೂಡ ಬಯಸಿದ್ದು ಅದೇ. ಆದ್ರೆ ಆ ಒಂದು ಚಿಕ್ಕ ಗಳಿಗೆ ಈ ಯುವಕನ ಬದುಕನ್ನೇ ಬದಲಾಯಿಸಿಬಿಟ್ಟಿತ್ತು. ಒಂದು ರಾತ್ರಿ ತನ್ನ ಸ್ನೇಹಿತನ ಮನೆಯಿಂದ ನೋಟ್ಸ್ಗಳನ್ನ ಪಡೆದು ವಾಪಸ್ಸು ಬರುತ್ತಿರುವಾಗ ಇಬ್ಬರು ಗ್ಯಾಂಗ್ಸ್ಟರ್ಸ್ ಅವನನ್ನ ಕಿಡ್ನಾಪ್ ಮಾಡಿ ಅವನ ಕೈಗೆ ಒಂದು ಚಿಕ್ಕ ಪಿಸ್ತೂಲ್ ಅನ್ನ ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಹೆದರಿಸಲು ಹೇಳುತ್ತಾರೆ. ಅಷ್ಟು ಮಾಡಿದರೆ ನಿನಗೆ 50,000 ರೂಪಾಯಿ ಕೊಡುತ್ತೇನೆಂದು ಹೇಳುತ್ತಾರೆ. ಈ ಯುವಕ ಜೀವಕ್ಕೆ ಹೆದರಿಯೇ ಆ ಕೆಲಸವನ್ನ ದಿಟ್ಟವಾಗಿ ಮಾಡಿಬಿಡುತ್ತಾನೆ. ಅವನ ಧೈರ್ಯ ಮೆಚ್ಚಿ ಆ ರೌಡಿಗಳು ಅವನಿಗೆ ಅಲ್ಲಿಯೇ 50,000 ರೂಪಾಯಿ ಕೊಡುತ್ತಾರೆ. ಜೀವನದಲ್ಲಿ ಮೊದಲ ಬಾರಿಗೆ ಅಷ್ಟು ದುಡ್ಡು ಕಂಡ ಈ ಯುವಕ ನಿಜಕ್ಕೂ ಬೆಚ್ಚಿ ಬೀಳುತ್ತಾನೆ. ದುಡ್ಡಿಗೋಸ್ಕರ ಇಷ್ಟು ಮಾಡಿದರೆ ಸಾಕಲ್ವಾ ಅಂತ ಆ ಗ್ಯಾಂಗನ್ನೇ ಸೇರಿಬಿಡುತ್ತಾನೆ. ನೋಡುತ್ತಲೇ ಇವನೇ ಒಬ್ಬ ದೊಡ್ಡ ರೌಡಿಯಾಗಿ ಬಿಡುತ್ತಾನೆ. ಹೌದು, ಇವನೇ ವಿಕಾಸ್ ದುಬೆ. ಈ ರೀತಿ ಜನರನ್ನ ಹೆದರಿಸಿ ಬೆದರಿಸಿ ಮಕ್ಕಳನ್ನ ಅಪಹರಿಸಿ ಇಲ್ಲಿಗಲ್ ದಂಧೆಗಳನ್ನ ಮಾಡುತ್ತಾ ರಿಯಲ್ ಎಸ್ಟೇಟ್ಗೆ ಎಂಟ್ರಿ ಕೊಡುತ್ತಾನೆ. ಅಲ್ಲಿ ಲಿಟಿಗೇಷನ್ ಅಲ್ಲಿ ಇದ್ದಂತಹ ಜಾಗಗಳು ಅಂದ್ರೆ ಜಗಳದಲ್ಲಿ ಇದ್ದಂತಹ ಜಾಗಗಳನ್ನ ಖರೀದಿಸಿ ಆ ಮಾಲೀಕರನ್ನ ಹೆದರಿಸಿ ಬೆದರಿಸಿ ಆ ಜಾಗಗಳನ್ನ ಕಬ್ಜಾ ಮಾಡುತ್ತಿದ್ದ. ಈ ಏರಿಯಾದಲ್ಲಿರುವ ರಾಜಕೀಯ ವ್ಯಕ್ತಿಗಳನ್ನ ಪೊಲೀಸರನ್ನ ಅವನ ವಶದಲ್ಲಿಯೇ ಮಾಡಿಕೊಂಡಿದ್ದ. ಜೊತೆಗೆ ಏನಾದರೂ ಕೇಸ್ ಆದ್ರೆ ಕಿಲಾಡಿ ಲಾಯರ್ ಅನ್ನು ಕೂಡ ನೇಮಕ ಮಾಡಿದ್ದ. ಹೀಗೆ ಸಿಟಿಗೆ ಬಂದ ಈ ಹುಡುಗ ನೋಡುತ್ತಲೇ ಕೋಟಿ ರೂಪಾಯಿಗಳ ಮಾಲೀಕನಾಗುತ್ತಾನೆ. ಹೌದು ಸ್ನೇಹಿತರೆ, ನಾನು ಹೇಳುತ್ತಾ ಇರುವುದು ಇದೇ ವಿಕಾಸ್ ದುಬೆ, ಉತ್ತರ ಪ್ರದೇಶದ ಅತಿ ದೊಡ್ಡ ಗ್ಯಾಂಗ್ಸ್ಟರ್. ಸುಮಾರು 10 ವರ್ಷಗಳಿಂದ ರಾಜಕೀಯ ಹಾಗೂ ಪೊಲೀಸರ ಬೆಂಬಲದಿಂದ ಉತ್ತರ ಪ್ರದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದ. ತನ್ನ ಅಪಾರವಾದ ಸಂಪತ್ತನ್ನ ತಾನು ಕಬ್ಜಾ ಮಾಡಿದ ಹಳೆಯ ಮನೆಗಳ ಕೆಳಗೆ ಬಚ್ಚಿಟ್ಟಿದ್ದ ಎಂದು ನಂಬಲಾಗಿದೆ. ಆದರೆ ಇವನ ಅಟ್ಟಹಾಸವನ್ನ ಜುಲೈ 10, 2020ರಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಇವನನ್ನ ಬೆನ್ನಟ್ಟಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ. ಈ ಕತೆ ಕೇಳಿದರೆ ಯಾವ ಸಿನಿಮಾ ಕತೆಗಿಂತ ಕಡಿಮೆ ಇಲ್ಲ. ಪಾಪಕ್ಕೆ ಒಂದು ಅಂತ್ಯ ಆಗಲೇಬೇಕು. ಅದರ ಉದಾಹರಣೆಯೇ ಈ ವಿಕಾಸ್ ದುಬೆ. ನೋಡಿದಿರಾ ಸ್ನೇಹಿತರೆ, ನೀವು ಎಷ್ಟು ಮೆರೆದರೂ ಒಂದಿಲ್ಲ ಒಂದು ದಿನ ನಿಮ್ಮ ಅನ್ಯಾಯಕ್ಕೆ ಬೆಲೆ ತೆತ್ತಲೇಬೇಕು. ಆದರೆ ಇತ್ತೀಚೆಗೆ ಬೆಂಗಳೂರು ಕೂಡ ಏನು ಕಡಿಮೆಯಾಗಿಲ್ಲ. ಬೆಂಗಳೂರು ಇತ್ತೀಚೆಗೆ ಉತ್ತರ ಪ್ರದೇಶವಾಗುತ್ತಿದೆ. ಉತ್ತರ ಪ್ರದೇಶ ಈಗ ಸುಧಾರಿಸಿದರೆ ಬೆಂಗಳೂರು ಹಾಳಾಗುತ್ತಿದೆ. ಬೆಂಗಳೂರಿನಲ್ಲಿ ಇಂತಹ ಒಂದು ಘಟನೆ ನಡೆದಿದ್ದು ಕೇಳಿದರೆ ನಿಮ್ಮ ಎದೆ ಕೂಡ ಝಲ್ಲೆನ್ನುತ್ತದೆ.
ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ಕೇವಲ ITBT ಅಷ್ಟೇ ಅಲ್ಲ, ಅದರ ಆಳದಲ್ಲಿ ದಶಕಗಳ ಕಾಲದ ರೌಡಿಸಂ ಕರಾಳ ಮುಖ ಕೂಡ ಅಡಗಿದೆ. ಅದು ಮಾರ್ಚ್ 4, 2025 ಮಂಗಳವಾರ ರಾತ್ರಿ ಸೋಲದೇವನಹಳ್ಳಿಯ ಒಂದು ಬಾರ್ನಲ್ಲಿ ನಡೆದ ಈ ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಹಳೆಯ ದ್ವೇಷಕ್ಕಾಗಿ 42 ವರ್ಷದ ರೌಡಿ ಶೀಟರ್ ಜೈರಾಮ್ ಎಂಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಆ ರಾತ್ರಿ ಸೋಲದೇವನಹಳ್ಳಿ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಎಂದಿನಂತೆ ಗಿಜಿಗುಟ್ಟುವ ಜನಸಂದಣಿ. ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ ಕುಳಿತು ಗ್ಲಾಸ್ ಮೇಲೆ ಗ್ಲಾಸು ಖಾಲಿ ಮಾಡುತ್ತಿದ್ದ ಜಯರಾಮ್ಗೆ ತನ್ನ ಸಾವಿನ ಕೌಂಟ್ಡೌನ್ ಆಗಲೇ ಶುರುವಾಗಿದೆ ಅನ್ನೋ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ. ಎಣ್ಣೆಯ ಅಮಲಿನಲ್ಲಿ ತೂರಾಡುತ್ತಾ ಹೊರಬಂದವನಿಗೆ ಕಣ್ಣು ಮಂಜಾಗಿತ್ತು. ಆದರೆ ಅವನನ್ನೇ ಫಾಲೋ ಮಾಡುತ್ತಿದ್ದ ಆ ಸಾವಿರ ನೆರಳುಗಳು ಮಾತ್ರ ಬಹಳ ಸ್ಪಷ್ಟವಾಗಿದ್ದವು. ಬಾರ್ನಿಂದ ಹೊರಬಂದ ಜಯರಾಮ್ ನೇರವಾಗಿ ಮನೆಗೆ ಹೋಗಿರಲಿಲ್ಲ. ಬದಲಿಗೆ ತನ್ನ ಕೂದಲು ಮತ್ತು ಗಡ್ಡವನ್ನ ಟ್ರಿಮ್ ಮಾಡಿಸಿಕೊಳ್ಳಲು ಹತ್ತಿರದ ಒಂದು ಸಲೂನ್ಗೆ ಹೋಗಿದ್ದಾನೆ. ಅದೇ ಅವನು ಮಾಡಿದ ದೊಡ್ಡ ತಪ್ಪು. ಆ ಸಲೂನ್ ಈಗ ಜಯರಾಮ್ ಪಾಲಿಗೆ ಮೃತ್ಯುಕೋಪವಾಗಲಿತ್ತು. ಸಲೂನ್ ಒಳಗಿದ್ದ ಕನ್ನಡಿಯ ಮುಂದೆ ಕುಳಿತ ಜಯರಾಮ್ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗುತ್ತಿದ್ದಂತೆ ಹೊರಗಡೆ ನಿಂತಿದ್ದ ಸುಪಾರಿ ಕಿಲ್ಲರ್ಸ್ಗಳು ತಮ್ಮ ಸೊಂಟದಲ್ಲಿದ್ದ ಲಾಂಗ್ಗಳನ್ನ ಆಗಲೇ ಕೈಗೆತ್ತಿಕೊಂಡಿದ್ದರು. ಸಲೂನ್ ಕತ್ತರಿ ಶಬ್ದದ ನಡುವೆ ಇದ್ದಕ್ಕಿದ್ದಂತೆ ಬಾಗಿಲು ಜೋರಾಗಿ ಬಡಿಯುತ್ತದೆ. ಕಿಕ್ಕಿರಿದು ಬಂದ 5-6 ಜನ ಅಟ್ಯಾಕರ್ಸ್ ಕೈಯಲ್ಲಿದ್ದ ಮಚ್ಚುಗಳು ವಿದ್ಯುತ್ ದೀಪದ ಬೆಳಕಿಗೆ ಮಿನುಗುತ್ತಿದ್ದವು. ಅದೇ ಕ್ಷಣ ಜಯರಾಮ್ ಕಣ್ಣು ತೆರೆಯುವಷ್ಟರಲ್ಲಿ ಮೊದಲ ಏಟು ಅವನ ಭುಜಕ್ಕೆ ಬಿದ್ದಿತ್ತು. ತಪ್ಪಿಸಿಕೊಳ್ಳಲು ಜಯರಾಮ್ ಪ್ರಯತ್ನಿಸಿದರೂ ಎಣ್ಣೆಯ ಅಮಲಿನಲ್ಲಿದ್ದ ಆತನ ದೇಹ ಸಹಕರಿಸಲಿಲ್ಲ. ಸಲೂನ್ನಲ್ಲಿದ್ದ ಕುರ್ಚಿಗಳು ಉರುಳಿದ್ದವು, ಕನ್ನಡಿಗಳು ಪುಡಿ ಪುಡಿಯಾಗಿದ್ದವು. ಸಲೂನ್ ಮಾಲೀಕ ಮತ್ತು ಅಲ್ಲಿದ್ದ ಸಣ್ಣ ಹುಡುಗ ಪ್ರಾಣಾಪಾಯದಿಂದ ಕಿರ್ಚುತ್ತಾ ಹೊರಗೆ ಓಡಿದ್ದಾರೆ. ಸಲೂನ್ ಬಳಿ ಗೋಡೆಗಳು ಕ್ಷಣಾರ್ಧದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗಿದ್ದವು. ಜಯರಾಮ್ ಪ್ರಾಣಭಿಕ್ಷೆ ಬೇಡಿದರೂ ಆ ಕಟುಕರು ಬಿಡಲಿಲ್ಲ. ಹಳೆ ದ್ವೇಷದ ಕಿಚ್ಚು ಎಷ್ಟಿತ್ತಂದ್ರೆ ಜಯರಾಮ್ ನೆಲಕ್ಕೆ ಬಿದ್ದ ಮೇಲೂ ಆತನ ಕುತ್ತಿಗೆಗೆ ಮಚ್ಚಿನಿಂದ ಸತತವಾಗಿ ಏಟುಗಳನ್ನು ನೀಡಲಾಗಿತ್ತು. ಎಷ್ಟು ಭೀಕರವಾಗಿ ಅಂದರೆ ಆತನ ತಲೆ ದೇಹದಿಂದ ಬೇರ್ಪಡಿಸುವ ಹಂತಕ್ಕೆ ಬಂದಿತ್ತು. ಕೆಲಸ ಮುಗಿಸಿದ ಆ ಗ್ಯಾಂಗ್ ರಕ್ತ ಸಿಕ್ತ ಮಚ್ಚುಗಳನ್ನು ಹಿಡಿದುಕೊಂಡು ಜನರ ಕಣ್ಣೆದುರೇ ಬೈಕ್ ಹತ್ತಿ ಪರಾರಿಯಾಗಿದ್ದರು. ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಬಂದ ಪೊಲೀಸರು ಕಂಡಿದ್ದು ಕೇವಲ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಜಯರಾಮ್ನ ನಿರ್ಜೀವ ದೇಹವನ್ನು ಮಾತ್ರ. ಸಲೂನಲ್ಲಿ ಆ ಘಾಟು ವಾಸನೆ ಮತ್ತು ಚೆಲ್ಲಿದ ರಕ್ತ ಅಲ್ಲಿ ನಡೆದ ಕ್ರೌರಕ್ಕೆ ಸಾಕ್ಷಿಯಾಗಿತ್ತು. ರೌಡಿ ಶೀಟರ್ನ ಒಬ್ಬನ ಅಂತ್ಯ ಈ ರೀತಿ ಸಲೂನ್ ಚೇರ್ ಮೇಲೆ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಸ್ನೇಹಿತರೆ, ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯ್ತಾನೆ ಅನ್ನೋ ಮಾತು ಜಯರಾಮ್ ವಿಷಯದಲ್ಲಿ ಅಕ್ಷರಶಃ ನಿಜವಾಗಿ ಹೋಗಿತ್ತು. ಸಲೂನ್ ಒಳಗೆ ನಡೆದ ಈ ಭೀಕರ ಹತ್ಯೆ ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಮತ್ತೆ ಸಂಚಲನವನ್ನು ಮೂಡಿಸಿತ್ತು. ಹೌದು ಸ್ನೇಹಿತರೆ, ಒಮ್ಮೆ ರೌಡಿ ಶೀಟರ್ ಆದರೆ ಮುಗಿಯಿತು, ಅವನು ಜೀವನ ಪರ್ಯಂತ ರೌಡಿಯೇ. ಈ ಕತೆ ಕೇಳಿದರೆ ಯಾವ ಸಿನಿಮಾ ಕತೆಗಿಂತ ಕಡಿಮೆ ಇಲ್ಲ. ಪಾಪಕ್ಕೆ ಒಂದು ಅಂತ್ಯ ಆಗಲೇಬೇಕು. ಅದರ ಉದಾಹರಣೆಯೇ ಈ ವಿಕಾಸ್ ದುಬೆ. ಇಷ್ಟೇ ಸಮಯದಲ್ಲಿ ಇಷ್ಟು ದೊಡ್ಡ ರೀತಿ ಬೆಳೆಯಬೇಕೆಂದರೆ ಅವನ ಹಿಂದೆ ಯಾರೆಲ್ಲ ಇದ್ದರು ಎನ್ನುವ ಮಾಹಿತಿ ನಿಮಗೆ ಬೇಕು ಎಂದರೆ ಮುಂದಿನ ಕಂತಿನಲ್ಲಿ ಕೊಡ್ತಾ ಇದ್ದೀನಿ. ಕಾಯ್ತಾ ಇರಿ, ನೋಡ್ತಾ ಇರಿ. ಕ್ಷಣ ಕ್ಷಣಕ್ಕೂ ಈ ಚಾನಲ್ನಲ್ಲಿ ಹೊಸ ಹೊಸ ಮಾಹಿತಿಗಾಗಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.